ನೋಡೋಣ, ಜೈನ ಭವನದಲ್ಲಿ ನಡೀತಾ ಇರುವಂತಹ ಹಲಸು ಹಣ್ಣು ಮೇಳಕ್ಕೆ ವ್ಯಾಪಕವಾಗಿ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ, ಜನರಿಂದ ಸ್ಪಂದನೆ ಕೂಡ ಸಿಗ್ತಾ ಇದೆ. ನೋಡಬಹುದು, ಅತ್ತ ಕಡೆಯಿಂದ ನೋಡಿದರೆ ಜನರು ಬಹಳಷ್ಟು ಸಂಜೆ ವೇಳೆಗೆ ಬಂದು ಈ ಒಂದು ಹಲಸು ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿರುವಂತಹ ಸ್ಟಾಲ್ಗಳಲ್ಲಿ ತಮಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು, ಹಲಸಿನ ವೆರೈಟಿಗಳನ್ನು ನೋಡುವಂಥದ್ದಿರ್ಬೋದು, ವೆರೈಟಿ ಖಾದ್ಯಗಳನ್ನು ಸವಿಯುವಂಥದ್ದಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಆಕರ್ಷಣೀಯ ಕೇಂದ್ರ ಬಿಂದು ಆಗಿರುವಂಥದ್ದು ಇಲ್ಲಿ ಹಾಕಿರುವಂತಹ ಫುಡ್ ಕೋರ್ಟ್. ಅಂದರೆ ವಿಶೇಷವಾಗಿ ಹಲಸು ಹಣ್ಣು ಮತ್ತು ಅದರಿಂದ ಮಾಡಿರುವಂತಹ ವೈವಿಧ್ಯಮಯ ಖಾದ್ಯಗಳನ್ನು ಜನರಿಗೆ ಸವಿಯುವಂಥ ಒಂದು ಅವಕಾಶವನ್ನು ಈ ಒಂದು ಫುಡ್ ಕೋರ್ಟ್ ಮೂಲಕ ಮಾಡಲಾಗಿದೆ. ಈಗ ಫುಡ್ ಕೋರ್ಟ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಇಲ್ಲಿ ನೋಡಬಹುದು ನೀವು ಈ ಹಾಲ್ನ ಸುತ್ತ, ಅಂದರೆ ಇದು ಜೈನ ಭವನದ ಡೈನಿಂಗ್ ಹಾಲ್. ಇದು ಇಲ್ಲಿ ಸುತ್ತ ಬೇಕಾದಂತಹ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಆ ಮೂಲಕ ವೆರೈಟಿ ಖಾದ್ಯಗಳನ್ನು ಸವಿಯುವಂಥ ಅವಕಾಶ ಜನರಿಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ನೋಡಿದರೆ ಇದು JCI ವತಿಯಿಂದ ಹಾಕಿರುವಂತಹ ಸವಿರುಚಿ ಅನ್ನುವಂತಹ ಸ್ಟಾಲ್. ಇಲ್ಲಿ ಹಲಸಿನ ಹಣ್ಣಿನ ವೆರೈಟಿ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಪನನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಲವು ಆಫರ್ಗಳಿದೆ. ಕಾಂಬೋ ಆಫರ್ಗಳಲ್ಲಿ ಕೂಡ ಹಲವು ಐಟಮ್ಗಳನ್ನು ಸವಿಯುವಂಥ ಒಂದು ಅವಕಾಶ ಕೂಡ ಇದೆ. ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ಕೇಳೋಣ. ಇಲ್ಲಿ ಕೂತಿದ್ದಾರೆ. ಸೊ ಕಾಂಬೋ ಆಫರಲ್ಲಿ ಯಾವುದೆಲ್ಲ ಮೆನ್ಯೂಸ್ ಇದೆ ಅಂತ ಕೇಳೋಣ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ? ಹೇಗಿದೆ ರೆಸ್ಪಾನ್ಸ್? ತುಂಬ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ಸೊ ನಮ್ಮಲ್ಲಿ ಇವತ್ತು ಸ್ಪೆಷಲ್ ಆಗಿ ಬಿರಿಯಾನಿ, ಹಲಸಿನ ಬಿರಿಯಾನಿ ಮತ್ತು ಕಬಾಬ್ ಸಿಗ್ತಾ ಇದೆ. ಕಾಂಬೋ ಆಫರ್ ನಡೀತಾ ಇದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಕಸ್ಟಮರ್ ಅದನ್ನು ಸವಿದು ಅದರ ಏನು ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಎಸ್ ಅಂದರೆ ಹಲಸಿನ ಬಿರಿಯಾನಿ ಮತ್ತು ಹಲಸಿನ ಕಬಾಬ್, ಅದರ ಜೊತೆಗೆ ಬೇರೆ ನಿಮಗೆ ಮಿಲ್ಕ್ ಶೇಕ್ ಸಿಗ್ತಾ ಇದೆ. ಹಲಸಿನ ಮಿಲ್ಕ್ ಶೇಕ್ ಇದೆ, ಮತ್ತು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಇದೆ, ಅದೇ ರೀತಿ ಬಟರ್ ಫ್ರೂಟ್ನ ಮಿಲ್ಕ್ ಶೇಕ್ ಇದೆ, ಹಾಗೆ ಹಲಸಿನ ಕೇಕ್ ಇದೆ. ಅದೇ ರೀತಿಯಲ್ಲಿ ನಿಮಗೆ ಪೆರಿ ಅಂತ ಸಿಗ್ತಾ ಇದೆ. ಸೊ ಈ ಥರ ಒಂದು 7-8 ಬಗೆಯ ಐಟಮ್ಗಳು ನಮ್ಮಲ್ಲಿ ಸಿಗ್ತಾ ಇದೆ. ಸ್ಟಾರ್ಟಿಂಗ್ ಅಂದರೆ ನಿಮ್ಮ ಸ್ಟಾರ್ಟಿಂಗ್ ಮೆನ್ಯೂ? ಸ್ಟಾರ್ಟಿಂಗ್ ನಮ್ಮಲ್ಲಿ 50 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ. ಎಸ್, ಬಿರಿಯಾನಿಗೆ 80 ರೂಪಾಯಿ. ಹೌದು. ಹಾಗೆ ಕಬಾಬಿಗೆ 50 ರೂಪಾಯಿ ಪರ್ ಪ್ಲೇಟ್ ಇದೆ. ಹೌದು. ಥ್ಯಾಂಕ್ ಯು. ಎಸ್, ನೋಡ್ತಾ ಹೋಗ್ಬೋದು, ಇಲ್ಲಿ ಹಲಸಿನ ಹಣ್ಣಿನ ವೆರೈಟಿ ಬಿರಿಯಾನಿ ಮತ್ತು ಕಬಾಬ್, ಅಂದರೆ ಎಲ್ಲವೂ ಹಲಸಿದ್ದು ಅನ್ನುವಂಥದ್ದು ಮತ್ತೊಂದು ವಿಶೇಷ. ಮಾತಾಡ್ಸೋಣ, ಇಲ್ಲಿ ಹೇಗೆ ಸೇಲ್ಸ್ ಆಗ್ತಾ ಇದೆ, ಜನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ತೆ, ಮನೋಹರ್ ಹೇಳಿ. ಹಲಸಿನ ಮೇಳ ಕಾರ್ಯಕ್ರಮದಲ್ಲಿ ನಾವು JCI ಪುತ್ತೂರಿನವರು ಸವಿರುಚಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಇದರಲ್ಲಿ ಏನು ಅಂತ ಹೇಳಿದರೆ, ಎಲ್ಲ ಹಲಸಿನದೇ ಒಂದು ಸ್ಪೆಷಾಲಿಟಿ. ಹಲಸಿನದ್ದು ಬಿರಿಯಾನಿ ಆಗಿರ್ಬೋದು, ಹಲಸಿನ ಗುಜ್ಜೆ ಕಬಾಬ್ ಆಗಿರ್ಬೋದು, ಆಮೇಲೆ ಕೇಕ್ ಹಲಸಿದ್ದು ಬರ್ಗರ್, ಹಲಸಿದು ಜ್ಯೂಸು, ವಿವಿಧ ಖಾದ್ಯಗಳನ್ನು ನಾವು ಸರ್ವ್ ಮಾಡ್ತಾಯಿದ್ದೇವೆ. ಮತ್ತು ಇದರಲ್ಲಿ ಏನು ಅಂತ ಹೇಳಿದರೆ ಉತ್ತಮ ಸ್ಪಂದನೆ ಕೂಡ ಸಿಗ್ತಾಯಿದೆ. ಬೆಳಗ್ಗಿಂದ ವ್ಯಾಪಾರ ಕೂಡ ಜೋರಾಗ್ತಿದೆ. ನಾವು ಇದನ್ನು ಲಾಭದ ಉದ್ದೇಶಕ್ಕೆ ಮಾಡ್ತಾಯಿಲ್ಲ, ಫಂಡ್ ರೈಸಿಂಗ್ ಪ್ರಾಜೆಕ್ಟಾಗಿ ಮಾಡ್ತಾಯಿದ್ದೇವೆ. ಇಲ್ಲಿಂದ ಬಂದ ಫಂಡನ್ನು ನಾವು ಈ ವರ್ಷದ ಕೆಲವು ಪ್ರಾಜೆಕ್ಟ್, ಸ್ಕೂಲಲ್ಲಿ ಟ್ರೈನಿಂಗ್ ಆಗಿರ್ಬೋದು, ಕೆಲವು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿರ್ಬೋದು, ಸಮಾಜಕ್ಕೋಸ್ಕರ ನಾವು ಇದನ್ನು ಫಂಡ್ ರೈಸಿಂಗನ್ನು ಯೂಸ್ ಮಾಡ್ತಾಯಿದ್ದೇವೆ. ಪ್ರೀವಿಯಸ್ಲಿ ನಾವು ಈಗ ನಮ್ಮದು ನಳಪಾಕ ಅಂತ ಇದೆ. ನಳಪಾಕ ಈಗ ಆಲ್ಮೋಸ್ಟ್ ಒಂದು 20-22 ವರ್ಷದಿಂದ ನಾವು ಪುತ್ತೂರು ಜಾತ್ರೆಯಲ್ಲಿ ನಾವು ಮಾಡ್ತಾಯಿದ್ದೆವು. ಅದು ಕೂಡ ಸಕ್ಸಸ್ಫುಲ್ ಆಗಿದೆ. ಅದರ ಸಕ್ಸಸ್ಫುಲ್ಲನ್ನು ನಾವು ಇಲ್ಲಿ, ಅದರ ನಂತರ ನಾವು ಇಲ್ಲಿ ವಿವಿಧ ಬೇರೆ ಇದರಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಸ್ಟಾಲ್ ಇತ್ತಾ? ಕಳೆದ ಬಾರಿ ರೆಸ್ಪಾನ್ಸ್ ಹೇಗಿತ್ತು? ಕಳೆದ ಬಾರಿ ನಾವು ಸ್ಟಾಲ್ ಅಂತ ಹಾಕಲಿಲ್ಲ, ಬಟ್ ನಾವು ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಅಂತೇಳಿ ನಾವು ಸ್ಟಾಲ್ ಪರ್ಚೇಸ್ ಮಾಡಿ ಬೇರೆಯವರಿಗೆ ಸೇಲ್ ಮಾಡಿ ಅದರಲ್ಲಿ ನಾವು ಇದು ಮಾಡ್ತಿದ್ದೆವು. ಕಳೆದ ಬಾರಿ ನಾವು ವಿವಿಧ ಸ್ಪರ್ಧೆಯನ್ನೆಲ್ಲ ಆಯೋಜಿಸಿದ್ದೆವು ನಮ್ಮ JCI ವತಿಯಿಂದ. ಈ ಸಲ ನಾವು ರೋಟ್ರಿ ಮತ್ತು JCI ಎರಡು ಜಂಟಿಯಾಗಿ ನಾವು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿ ನಾವು ಈ ಸವಿರುಚಿಯನ್ನು ನಾವು ಸ್ಪೆಷಲಿ ನಾವು JCI ಅವರೇ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ ಸರ್. ಒಳ್ಳೆ ಉತ್ತಮ ಸ್ಪಂದನೆ ಇದೆ ಗ್ರಾಹಕರು. ಥ್ಯಾಂಕ್ ಯು. ಇದು ಇಲ್ಲಿನ ಒಂದು ಸ್ಪೆಷಲ್ ಮೆನ್ಯೂ ಬಗ್ಗೆ. ಎಸ್, ಒಂದಷ್ಟು ಗ್ರಾಹಕರಿದ್ದಾರೆ, ಮಾತಾಡ್ತಾರೆ ಸರ್. ಈ ಐಟಮ್ ನನಗೆ ಒಂದವರು ಟೇಸ್ಟಿಗೆ ಕೊಟ್ಟರು. ರಿಯಲಿ ದಿಸ್ ಒನ್ ಸೂಪರ್. ಅವ್ರ ಐಟಮ್ ಭಾರಿ ಚೆನ್ನಾಗಿದೆ, ಭಾರಿ ಒಳ್ಳೆ ಐಟಮ್. ಅಂತ ಈ ಮೇಳದಲ್ಲಿ ಒಳ್ಳೊಳ್ಳೆ ಐಟಮನ್ನು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಖುಷಿಯಾಗಿದೆ. ಥ್ಯಾಂಕ್ ಯು. ಇಲ್ಲಿ ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ಗಳ ಮಾರಾಟ ಮಳಿಗೆಯನ್ನು ನೋಡ್ಬೋದು. ಅಲ್ಲಿ ನೋಡಿದರೆ ತಯಾರಿ ಆಗ್ತಾ ಇದೆ. ಹಲಸಿನ ಖಾದ್ಯಗಳನ್ನು ತಯಾರು ಮಾಡುವಂಥದ್ದು ನಡೀತಾ ಇದೆ. ಎಲ್ಲರೂ ಕೂಡ ಬಿಸಿಯಾಗಿ ಈ ಒಂದು ಮಳೆಯ ಅವಧಿಯಲ್ಲಿ ಎಲ್ಲವನ್ನು ಕೂಡ ತಿನ್ನಬೇಕು ಅನ್ನುವಂಥ ನೆಲೆಯಲ್ಲಿ ಬರುವವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಬಿಸಿಯಾಗಿ ಇಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ನೋಡ್ಬೋದು, ಬೇಕಾದಷ್ಟು ಐಟಮ್ಗಳಿದೆ. ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ನೋಡ್ಬೋದು, ಬೇರೆ ಖಾದ್ಯಗಳು ಕೂಡ ಇದೆ ಅನ್ನುವಂಥದ್ದು. ಇಲ್ಲಿ ನಮ್ಮಲ್ಲಿ ಹಲಸಿನಕಾಯಿ ಪತ್ರೊಡೆ ಇದೆ, ಗಟ್ಟಿ ಇದೆ, ಆಮೇಲೆ ಬೋಂಡ ಇದೆ, ಆಮೇಲೆ ಹಲಸಿನಕಾಯಿ ಕಬಾಬ್ ಇದೆ, ಮುಳುಕ ಇದೆ,
ಆಮೇಲೆ ಶೀರ ಇದೆ, ಪಾಯಸ ಇದೆ, ಹಲಸಿನಕಾಯಿ ಬೀಜದ ವಡೆ ಇದೆ, ಉಪ್ಸೊಳೆ ಇದೆ, ಇಷ್ಟು ಐಟಮ್ ಇದೆ. ಜನರ ಪ್ರತಿಗೆ ತುಂಬ ಚೆನ್ನಾಗಿದೆ, ಎಲ್ಲರೂ ಬರ್ತಾ ಇದ್ದಾರೆ, ತೊಗೊಂಡು ಹೋಗ್ತಿದ್ದಾರೆ. ಹೌದು. ಬೇರೆ ಏನಾದರೂ ಎಡಿಷ್ನಲ್ ಐಟಮ್ ಮಾಡ್ತೀರಾ? ಎಡಿಷ್ನಲ್ ನೋಡಬೇಕು ಸರ್, ತುಂಬ ಜನ ಆದರೆ ಮಾಡ್ತೀವಿ ಸರ್, ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು. ನೋಡ್ಬೋದು ಇಲ್ಲಿ ಒಂದಷ್ಟು ವೆರೈಟಿ ಹಲಸಿನ ಹಣ್ಣಿನ ಮೂಲಕ ಮಾಡಿರುವಂಥ ಉತ್ಪನ್ನಗಳು, ಹಲಸಿನ ಕ್ಷೀರ, ಹಲಸಿನ ಪಾಯಸ ಎಲ್ಲವೂ ಕೂಡ ಬಹಳಷ್ಟು ವೆರೈಟಿಯಾಗಿ ಇಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಖುಷಿಯಿಂದ ಬಂದು ಎಲ್ಲವನ್ನು ಕೂಡ ಖರೀದಿ ಮಾಡುವಂಥ ಕೆಲಸ. ಇದು ಹಲಸಿನ ಹೋಳಿಗೆಯನ್ನು ಕೂಡ ಅಲ್ಲಿ ಬಿಸಿಯಾಗಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿದ ಕೂಡಲೇ ಬಿಸಿ ಹೋಳಿಗೆ ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಬಂದವರೆಲ್ಲರೂ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಆ ಭಾಗದಲ್ಲಿ ಹೋಳಿಗೆಯನ್ನು ತಯಾರು ಮಾಡುವಂಥದ್ದು ಕೂಡ ನಾವು ನೋಡಬಹುದು. ಇಲ್ಲೇ ಸ್ಪಾಟಲ್ಲೇ ಉಂಡೆ ಮಾಡಿ ಹೂರಣ ಮಾಡಿ ಇಲ್ಲೇ ಹೋಳಿಗೆಯನ್ನು ಬಿಸಿ ಹೋಳಿಗೆಯನ್ನು ಬಾಣಲೆಗೆ ಹಾಕಿ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು. ಹಲಸಿನ ಖಾದ್ಯ ತೈಲ ಎಲ್ಲ ಚೆಂದಾಗಿದೆ, ಏನೇನೆಲ್ಲ ರುಚಿಯಾಗಿ ಉಂಟು. ಗೋಬಿ ಮಂಚೂರಿ ತಿಂದೆ, ಪೋಡಿ ತಿಂದೆ, ಇನ್ನೇನಂತ ನೋಡಬೇಕು. ಹೋಳಿಗೆ ಟ್ರೈ ಮಾಡಿದ್ರೆ ಹೋಳಿಗೆ ಇಲ್ಲ, ನೋಡುವ ಹೇಗೆ ಆಗ್ತದೆ ಅಂತ. ಪಾಯಸ ಒಳ್ಳೆಯದುಂಟು, ಕಾರ್ಯಕ್ರಮ ಒಳ್ಳೆಯದಾಗಿದೆ. ಹಲಸಿನ ಕಾರ್ಯಕ್ರಮ ಒಳ್ಳೆಯದಾಗಿತ್ತು ಎಲ್ಲ ತಿಂದೆವು, ಎಲ್ಲ ಪಾರ್ಸೆಲ್ಲ ಎಲ್ಲ ಉಂಟು ತಿಕ್ಕೊಂಡು. ಬರ್ತೇವೆ ತುಂಬ ಒಳ್ಳೆಯದುಂಟು. ಮಿಲ್ಕ್ ಶೇಕ್, ಬೋಂಡ ಹಲಸಿನ, ಆಮೇಲೆ ಹಲಸಿನದ್ದು ಗೋಬಿ, ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿತ್ತು. ಹೋಳಿಗೆಯನ್ನು ಸವಿತಾ ಇದ್ದಾರೆ, ಹೇಗಿದೆ? ಹೋಳಿಗೆ ತುಂಬ ಟೇಸ್ಟ್ ಆಗಿದೆ. ಇದಕ್ಕಿಂತ ಮುಂಚೆ ತಿಂದಿದ್ರಾ? ಇಲ್ಲ ಫಸ್ಟ್ ಟೈಮ್ ತಿನ್ನೋದು. ಹಲಸಿನ ಹೋಳಿಗೆ ಫಸ್ಟ್ ಟೈಮ್ ತಿನ್ನೋದು. ಹೌದು. ಹೇಗುಂಟು ಒಳ್ಳೆ ಒಟ್ಟು ಹಲಸು ಹಣ್ಣು ಮೇಳ ಬರೀ ಒಂದು ಅದ್ಭುತ ಕಾರ್ಯಕ್ರಮ. ಖುಷಿ ಇದೆ. ನಾಳೆ ಬರ್ತೀರಾ? ನಾಳೆ ಬರಬೇಕು. ಇನ್ನೊಂದಷ್ಟು ಐಟಮ್ಗಳಿದೆ. ಐಟಮ್ ಗುಜ್ಜೆ ಫ್ರೈಡ್ ರೈಸ್ ಉಂಟು, ಮತ್ತು ಮುಳುಕ ಉಂಟು, ಗುಜ್ಜೆ ಪೋಡಿ, ಗುಜ್ಜೆ ಮಂಚೂರಿ ಮತ್ತು ಗುಜ್ಜೆ ಪಾಯಸ ಉಂಟು. ಅಷ್ಟೆಲ್ಲ ಐಟಮ್ ಉಂಟು. ತೊಂದರೆ ಇಲ್ಲ, ಒಳ್ಳೆಯದುಂಟು. ಇದು ಇಲ್ಲಿನ ಇನ್ನೊಂದಷ್ಟು ಮಳಿಗೆಯವರು ಹೇಳ್ತಾ ಇರುವಂಥ ಮಾತು ನೋಡ್ತಾ ಹೋಗ್ಬೋದು. ಇನ್ನೊಂದಷ್ಟು ಅಡುಗೆಗಳನ್ನು ತಯಾರಿ ಮಾಡುವಂಥ ಕೆಲಸಗಳ ಜೊತೆಗೆ ಇನ್ನೊಂದಷ್ಟು ಮಂದಿ ಖಾದ್ಯಗಳನ್ನು ಸವಿತಾ ಇದ್ದಾರೆ ಕೂಡ. ಇನ್ನೊಂದಷ್ಟು ಮಂದಿ ಅಲ್ಲಿ ಅಡುಗೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಬೇಕಾದಂತಹ ಖಾದ್ಯಗಳನ್ನು ತಯಾರು ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ಕಟ್ಲೆಟ್ ಅಂದರೆ ಮನೆಯಲ್ಲಿ ಬೆಳೆಸಿದ ಅಣಬೆಯಿಂದ ರುಚಿಯಾಗಿ ತಯಾರಿಸಿದಂಥ ಕಟ್ಲೆಟ್ ಮತ್ತು ಮೋಮೋಸ್ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಇದೊಂದು ವಿಭಿನ್ನ ರೀತಿಯ ಪ್ರಯತ್ನ ಅನ್ನುವಂಥದ್ದನ್ನು ಹೇಳ್ಬೋದು. ಮಶ್ರೂಮ್ ಕಟ್ಲೆಟ್ ಎಲ್ಲರೂ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಮಶ್ರೂಮ್ ಕಟ್ಲೆಟ್ ಅನ್ನುವಂಥದ್ದು ಹೇಗಿದ್ದಾರೆ? ಮಶ್ರೂಮ್ ಇಂಕಲು ಇಲ್ಲಡೆ ಗ್ರೋ ಮನ್ಪ ಅಂಚದ ಐತ ಮಾತ ಪ್ರಾಡಕ್ಟ್ಸ್ ಮಶ್ರೂಮ್ ಕಟ್ಲೆಟ್ ಇಂಕಲ್ ಪೂರ ಪೊಳಲಿ ಇದು. ಹಾಂ ಪ್ರತಿ ಕಡೆಗೆಲ್ಲ ಪೋಪರೆ ನಿತ್ತೆ ಫಸ್ಟ್ ಇದು ಇಂಚೆ ಆಲಸ ಹಬ್ಬ ಮತ್ತು ಫಸ್ಟ್ ಬೈದು. ಹಾಂ ದಾದನಿಕ್ಲ ಐಟಮ್ ಮೈನ್ ಕಟ್ಲೆಟ್ ಮಾತ್ರ ಇಂಕಲು ಆಯ್ನ ಉಂಡತೆ ಆರ್ಗ್ಯಾನಿಕ್ ಐಟಮ್ ಒಂಜಿ ಜನಕ್ಲಡೆ ಮುಟ್ಟುಡು ಬಂದ ಮಾತ್ರ ಇಂಕಲ್ಲ ಒಂದು ಮಾತಲ್ಲ ಇಂಕಲ ಆರ್ಗ್ಯಾನಿಕ್ ಐಟಮ್ಸ್ ಇಂಕಲೆ ಗ್ರೋ ಮಂತದ್ದು ಒಯ್ಟ್ಲೆ ಇಂಕಲ್ ಫುಡ್ ಕಲರ್ ಯೂಸ್ ಮಾಡ್ತಿದ್ದ, ಪ್ರಿಸರ್ವೇಟಿವ್ ಯೂಸ್ ಮಾಡ್ತಿದ್ದ, ಮಾತು ಆರ್ಗ್ಯಾನಿಕ್ ಅದು ಯೂಸ್ ಮಾತು ಮಾಡ್ತಾ. ಎಷ್ಟು ಜನ ಟೀಮ್ ನಿಕಲ್? ಟೀಮ್ ಇಂಕಲ್ 4 ಜನ. ಎಂಚ ಉಂಟು ಜನಕ್ಲ ರೆಸ್ಪಾನ್ಸ್? ಸೂಪರ್ ಸರ್. ಬೇತೆ ಕಟ್ಲೆಟ್ ತೂದುಪ್ಪೇರು ಮಶ್ರೂಮ್ ಕಟ್ಲೆಟ್ ಅವೇ ಅವಳ oyster ಮಶ್ರೂಮ್ ಒಂದು ಉಂಡತೆ ಓಲ್ಲ ತೂತಿಜೇರ್ ಬಕ ಇಂಚಿನ ಐಟಮ್ ಮಾತ್ರ ಉಂಡತೆ ಓಲ್ಲ ತೂತಿಜೇರ್ ಎಂಕಲ್ ಅಲ್ಪ ಮಾತ್ರ. ಹಣ್ಣಿನ ಇನ್ನೊಂದಷ್ಟು ಐಟಮ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬನ್ಸ್ನ ರೀತಿ ಕಾಣ್ತಾ ಇದೆ. ಶ್ರೀಧಾರ ನ್ಯಾಚುರಲ್ಸ್ ಮನೆ ತಿಂಡಿಗಳು, ಶುದ್ಧ ತುಪ್ಪ ಮತ್ತು ತೆಂಗಿನ ಎಣ್ಣೆ ಮಾತ್ರ ಉಪಯೋಗಿಸಿ ಮಾಡಿದಂತಹ ತಿಂಡಿಗಳು ಅನ್ನುವಂಥದ್ದು ಇಲ್ಲಿ ಒಂದು ಬೋರ್ಡ್ ಕೂಡ ಕಾಣ್ತಾ ಇದೆ. ಸೊ ಏನೇನೆಲ್ಲ ಇದೆ ಇವರ ಸ್ಪೆಷಲ್ ಅನ್ನುವಂಥದ್ದನ್ನು ಕೂಡ ನಾವು ಕೇಳಬೇಕಾಗ್ತದೆ. ಹಲಸಿನಕಾಯಿ ಮಂಚೂರಿ, ಹಲಸಿನಕಾಯಿ ದೋಸೆ, ಆಮೇಲೆ ಹಲಸಿನಕಾಯಿದು ಬನ್ಸು, ಹಲಸಿನ ಹಣ್ಣಿದು ಬನ್ಸು. ನಮ್ಮದು ಎಲ್ಲ ಹಲಸಿನಕಾಯಿ ಸ್ಪೆಷಲ್. ನಾವು ಪ್ಯೂರ್ ತೆಂಗಿನ ಎಣ್ಣೆಯಲ್ಲೇ ಮಾಡೋದು ಎಲ್ಲ ಐಟಮ್ಸು. ಎಣ್ಣೆ ಮತ್ತು ತುಪ್ಪ, ಯಾವುದೇ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ, ಕಲರ್ಸ್ ಯೂಸ್ ಮಾಡಲ್ಲ, ಮೈದಾ ಇಲ್ಲ. ರಂಜನ್
ಎಲ್ಲ ನ್ಯಾಚುರಲ್ ಇದೆ ನಮಗೆ. ರೆಸ್ಪಾನ್ಸ್ ಹಾಂ, ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ಮಂಚೂರಿ 100 ರೂಪಾಯಿ. ಭಾಳಷ್ಟು ಬ್ಯುಸಿಯಾಗಿದ್ದಾರೆ ಜನರಿಗೆ ಕೊಡುವಂಥದ್ದು. ಇನ್ನೊಂದಷ್ಟು ಜನ ಇದನ್ನು ಸವಿತಾ ಇದ್ದಾರೆ ಕೂಡ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲಸಿನ ಹೋಳಿಗೆ ಭಾರಿ ಚೆನ್ನಾಗುಂಟು. ನಾವಿದು ಫಸ್ಟ್ ಟೈಮ್ ತಿನ್ನೋದು. ಭಾರಿ ಅಪರೂಪದ ತಿಂಡಿ ಐಟಮ್. ಹಾಗೆ ಹೇಗಾಗಿದೆ ಹಲಸು ಮೇಳ? ಒಳ್ಳೆಯದಾಗಿದೆ, ತಿನ್ಬೋದು, ಇನ್ನೊಮ್ಮೆ ತಿನ್ಬೋದು ಅಂತ ಅನಿಸ್ತಾ ಇದೆ. ಹೌದು, ತುಂಬ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ ತುಂಬ. ನಾವು ಸ್ಥಳ ಸ್ವಲ್ಪ ಇದಾಗಿತ್ತು, ಕಡಿಮೆ ಆಯಿತು ಅಂತ. ಮತ್ತು ಮಳೆಗೆ ಇದು ಒಳ್ಳೆಯದಲ್ಲ ಪ್ಲೇಸ್. ಹೌದು, ಬಿಸಿ ಬಿಸಿ ದಿನ. ಹೌದು, ಟೇಸ್ಟ್ ಬರ್ತದೆ ಅಷ್ಟೇ. ನಮ್ಗೆ ಹಲಸು ಮೇಳಕ್ಕೆ ಎಷ್ಟು ಜನ ಸೇರ್ತಾರೆ ಅಂತ ಅನಿಸ್ಕೊಳ್ಳಲಿಲ್ಲ. ಅಷ್ಟು ಒಳ್ಳೆಯದಾಗಿದೆ, ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆಲ್ಲ ಒಳ್ಳೆಯದಿದೆ. ಖುಷಿ ಆಯಿತು ತಿಂದದ್ದು. ಒಂದು 2-3 ಐಟಮ್ ತಿಂತೇವೆ ಎಲ್ಲ. ಮಳೆಗಾಲದಲ್ಲಿ ಸಾಯಂಕಾಲಕ್ಕೆ ಕಾಫಿಗೆ ಎಲ್ಲ ತಿಂಡಿ, ಇದು ಗೋಬಿ ಮಂಚೂರಿ ಮತ್ತು ಉಪ್ಪು ಸೋಳೆದು ದೋಸೆ, ರೊಟ್ಟಿ, ಗೋಬಿ ಮಂಚೂರಿ ಅದೆಲ್ಲ ತಿಂದ್ವಿ. ಹೋಳಿಗೆ ಸಹ ಚೆನ್ನಾಗಿತ್ತು. ಮಾತ್ರ ನಾವು ಏನೋ ಟೇಸ್ಟ್ ಬೇರೆ ಇರ್ಬೋದು ಅಂತ ಎನಿಸಿದ್ದು. ನೋಡುವಾಗ ನಮ್ಮ ಈ ಮಾಮೂಲಿ ನಾವು ಹೋಳಿಗೆ ತಿಂತೇವಲ್ಲ ಅದೇ ಥರನೇ ಚೆನ್ನಾಗಿ ತಿನ್ಬೋದು ಎಲ್ಲ ಒಮ್ಮೆ. ನಮಗೆ ಊರಲ್ಲೇ ಸಿಗೋದ್ರಿಂದ ಅದು ವಿಶೇಷ ಅಂತೇಳಿ ಈ ತಿಂಡಿಗಳನ್ನು ತಿನ್ನುವಾಗ ಆಗ್ತದೆ ಹಾಗೆ. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ 200 ml ಕಪ್ಪಿಗೆ 50 ರೂಪಾಯಿ ಅನ್ನುವಂಥ ಬೋರ್ಡ್ ಕಾಣ್ತಾ ಇದೆ. ಸೊ ಇದರ ವಿಶೇಷತೆಯನ್ನು ಕೇಳೋಣ. ಸರ್, ಹಲಸಿನ ಸೊಳೆಯನ್ನು ಗ್ರೈಂಡ್ ಮಾಡಿ ಫ್ರೀಸರಲ್ಲಿ ಇಡೋದು. ಫ್ರೋಝನ್ ಜಾಕ್ಫ್ರೂಟ್ ಪಲ್ಪ್, ವೆನಿಲ್ಲಾ ಐಸ್ ಕ್ರೀಮ್, ಹಾಲು, ಸಕ್ಕರೆ 4 ಬಗೆ ಮಾಡಿ ಮಿಲ್ಕ್ ಶೇಕ್ ಮಾಡೋದು. ತಿಕ್ ಬರ್ತದೆ. 200 ml ಕಪ್ಪಿಗೆ 50 ರೂಪೀಸ್ ಇಟ್ಟಿದ್ದೇವೆ. ನಿಮಗೆ ಪಾರ್ಸಲ್ ಬಾಟ್ಲ್ ಬರ್ತದೆ, 1 ಲೀಟ್ರ್ ಬಾಟ್ಲ್ 250 ರೂಪೀಸ್ ಬರ್ತದೆ. ಹೇಗುಂಟು ರೆಸ್ಪಾನ್ಸ್? ರೆಸ್ಪಾನ್ಸ್ ತೊಂದರೆ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಉಂಟು. ಹರೇ ರಾಮ, ನಮಸ್ಕಾರ. ನಾನು ಈಶ್ವರಿ ಶಾಂಭಟ್ ಬೇರ್ಕಡವು ಅಂತ ಶ್ರೀ ರಾಮಚಂದ್ರಾಪುರ ಮಠದ ಮಾತೃತ್ವಂ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಪುತ್ತೂರಿನಲ್ಲಿ ನಡೆಯುವಂಥ ಈ ಹಲಸು ಮೇಳದಲ್ಲಿ ನಮ್ಮದೊಂದು ಸ್ಟಾಲ್ ಇಟ್ಕೊಂಡಿದ್ದೇವೆ ನಾವು. ಈ ಸ್ಟಾಲಿನ ಉದ್ದೇಶ ಅಂತ ಹೇಳಿದರೆ ಸಾಂಪ್ರದಾಯಿಕವಾಗಿರುವಂತಹ ವಸ್ತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿನಿಯೋಗ ಮಾಡಲಿಕ್ಕಾಗ್ತದೆ ಅಂತ ಸಮಾಜಕ್ಕೆ ತಿಳಿಸಿಕೊಡುವಂಥ ಉದ್ದೇಶದಿಂದ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮದು ಕೂಡ ಅದೇ ಉದ್ದೇಶ. ಅಂದರೆ ಮಾತೃತ್ವ ಹೇಳೋ ಸಂಸ್ಥೆ ಇರೋದು ದೇಶಿ ಗೋವಿನ ಸಂರಕ್ಷಣೆ ಸಂವರ್ಧನೆ ಮಾಡುವಂಥ ಸಂಸ್ಥೆಯಾಗಿದೆ. ಆ ಸಂಸ್ಥೆಯ ಉದ್ದೇಶ ಅಳಿವಿನಂಚಿನ ಇರುವ ಗೋವನ್ನು ಸಾಕಬೇಕು, ಸಂರಕ್ಷಣೆ ಮಾಡಬೇಕು ಅಂತ. ಹಾಗೆಯೇ ನಮ್ಮಲ್ಲಿರುವಂತಹ ದೇಶಿ ಫುಡ್ಗಳಿರ್ಬೋದು, ಹಲಸಿನಕಾಯಿ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಬಾಳೆಕಾಯಿ ಇರ್ಬೋದು, ಅದರದ್ದೇ ಪ್ರಾಡಕ್ಟ್ ನಾವು ಇವತ್ತಿನ ತಯಾರು ಮಾಡಿದ್ದೇವೆ. ಇಲ್ಲಿ ನೋಡಿ, ವಿಶೇಷವಾಗಿ ಒಂದು ಟ್ರೆಡಿಷನಲ್ ಫುಡ್ ನಾವು ಮಾಡಿದ್ದೇವೆ, ಉಪ್ಪು ಸೊಳೆ ರೊಟ್ಟಿ ಅಂತ. ಉಪ್ಪು ಸೊಳೆ ರೊಟ್ಟಿಯನ್ನು ನೋಡಿ ಇಲ್ಲಿ ಹಿಂದ್ಗಡೆ ಮಾಡ್ತಾ ಇದ್ದಾವೆ. ಇದೆಲ್ಲ ಮಹಿಳೆಯರು ಸೇರಿ ಮಾಡ್ತಾ ಇರೋದು. ಈ ಉಪ್ಪು ಸೊಳೆ ರೊಟ್ಟಿ, ಹಲಸನ್ನು ನಾವು ಉಪ್ಪಲ್ಲಿ ಹಾಕಿಟ್ಟಿರ್ತೇವೆ. ಅದನ್ನು ತೆಗೆದು 1 ವರ್ಷ ಆದಮೇಲೆ ತೆಗೆದು ಅದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳಿದ್ರೆ ಸೂಜಿ ಮೆಣಸು ಅಂತ ಹೇಳ್ತೇವೆ. ನಮ್ಮ ತೋಟದಲ್ಲೇ ಬೆಳೆಯುವಂಥದ್ದು, ಬೇರೆ ಕಡೆ ತಂದು ಮಾಡಿದ್ದಲ್ಲ ನಾವು. ಆಮೇಲೆ ತೆಂಗಿನಕಾಯಿ, ಅಕ್ಕಿ, ಆಮೇಲೆ ಶುಂಠಿ, ಆಮೇಲೆ ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ರೊಟ್ಟಿ ಮಾಡಿದ್ದೇವೆ. ಹಲಸಿನ ಸೊಳೆ ರೊಟ್ಟಿ ಇದೆ, ಹಲಸಿನಕಾಯಿ ದೋಸೆ ಇದೆ, ಹಲಸಿನಕಾಯಿ ಬೋಂಡ ಇದೆ, ಹಲಸಿನಕಾಯಿದು ಚಿಪ್ಸ್ ಇದೆ, ಬಾಳೆಕಾಯಿ ಚಿಪ್ಸ್ ಇದೆ, ಹಲ್ಲಿನ ಹಣ್ಣಿನ ಹಲ್ವ ಅಂತ ಹೇಳ್ತೇವೆ ನಾವು. ಅದು ಹಲಸಿನ ಹಲ್ವ ಇದೆ, ಬಾಳೆಹಣ್ಣಿನ ಹಲ್ವ ಇದೆ. ಆಮೇಲೆ ಇದರದ್ದು ಹಲಸಿನ ಬೀಜದ್ದು ಕುಡಿಲಿಕ್ಕೆ ಮಿಲ್ಕ್ ಶೇಕ್ ಅಂತ ಒಂದು ಮಾಡಿದ್ದೇವೆ. ದೇಶಿ ಗೋವಿನ ಮಜ್ಜಿಗೆ ನೀರಿದೆ. ಈ ಥರ ಆದಷ್ಟು ನಮ್ಮ ದೇಶಿ ಗೋವನ್ನು ಸಂರಕ್ಷಣೆ ಮಾಡಬೇಕು, ದೇಶಿ ವಸ್ತುಗಳನ್ನು ಸಂರಕ್ಷಣೆ ಮಾಡಬೇಕು, ದೇಶಿ ಆಹಾರ ವಸ್ತುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಾಡಿದಂಥ ಈ ಮೇಳದಲ್ಲಿ ನಮ್ಮದೊಂದು ಸ್ಟಾಲ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಈ ಸ್ಟಾಲ್ನ ಉದ್ದೇಶ ಅಂತ ಹೇಳಿದರೆ, ಇಷ್ಟು ಜನ ಕಾರ್ಯಕರ್ತರು ಸೇವಾ ರೂಪದಲ್ಲಿ ಮಾಡಿ ಇದರಿಂದ ಬಂದ ಎಲ್ಲ ಕಾಣಿಕೆಯನ್ನು ಕೂಡ ಗೋವಿಗೆ ಇದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ನೋಡ್ಬೋದು, ಬಂದಂತಹ ಜನರು ಸಂಜೆ ಹೊತ್ತು ಲೈಟಾಗಿ ಮಳೆ ಬರ್ತಾ ಇದೆ ಹೊರಗಡೆಯಿಂದ. ಸೊ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತ ಹೇಳಿದವರು ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ. ಬಂದು ಎಲ್ಲ ಒಂದು ಖಾದ್ಯಗಳನ್ನು ಬಿಸಿ ಬಿಸಿಯಾಗಿ ಸವಿದು ಇಲ್ಲಿ ಚಪ್ಪರಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಜನರು ಸಂಜೆ ವೇಳೆಗೆ ಜನರ ರೆಸ್ಪಾನ್ಸ್ ಜಾಸ್ತಿ ಇದೆ. ಇನ್ನು ನಾಳೆ ಭಾನುವಾರ ಆಗಿರೋದ್ರಿಂದ, ರಜೆ ದಿನ ಆಗಿರೋದ್ರಿಂದ ಇನ್ನಷ್ಟು ಜನರು ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕಾಗಿ ಎಲ್ಲಿನ ಎಲ್ಲ ಮಳಿಗೆಯವರು ಕೂಡ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೂಡ ಇನ್ನೊಂದಷ್ಟು ಸ್ಟಾಲ್ಗಳು ಕೂಡ ಇದೆ, ಇಲ್ಲಿ ಇನ್ನೊಂದಷ್ಟು ಐಟಮ್ಗಳು ಕೂಡ ಇದೆ. ಇದು ಏನು ವಿಶೇಷ ಅನ್ನುವಂಥದ್ದನ್ನು ಕೂಡ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಹಲಸಿನಕಾಯಿದು ಬೋಂಡ. ಏನು ವಿಶೇಷತೆ? ಮಾಮೂಲಿ ಹಲಸಿನಕಾಯಿ ಆಲೂ ಬೋಂಡದ ಹಾಗೆ ಹಲಸಿನಕಾಯಿ ಸ್ಟಫಿಂಗ್, ಒಳಗಡೆ ಸ್ಟಫಿಂಗ್. ಜನರು ಹೇಗೆ ತಿಂತಾ ಇದ್ದಾರೆ? ಹಾಂ, ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಉಂಟು. ಇದು ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿದು ರೊಟ್ಟಿ. ಬೇರೆ ಹಲಸಿನ ಹಣ್ಣು ಪಾಯಸ ಇದೆ.
A2 ಮಜ್ಜಿಗೆ, A2 ಮಿಲ್ಕಿದು ಮಜ್ಜಿಗೆ. ಹೆಚ್ಚಿನದ್ದು ಎಲ್ಲ ಹಲಸಿನ ಐಟಮ್ಸ್. ಹೌದು. ನೋಡ್ಬೋದು ಇದು ಕೂಡ ಹಲಸಿನ ಹೆಚ್ಚಿನ ಒಂದು ಐಟಮ್ಗಳೆಲ್ಲವೂ ಕೂಡ ಹಲಸಿನ ಬೋಂಡ ಇರ್ಬೋದು, ಹಲಸಿನ ಬಿರಿಯಾನಿ ಇರ್ಬೋದು, ಹಲವು ಐಟಮ್ಗಳನ್ನು ನಾವು ಹೊಸತಾಗಿ ಕೇಳಿದ್ದೇವೆ. ಬಹುಶಃ ಈ ಭಾಗದಲ್ಲಿ ನಮಗೆ ಸಿಗ್ತಾ ಇರೋದು ಅನ್ನುವಂಥ ಒಂದು ಕಾರಣದಿಂದಾಗಿ ಜನರು ಹೆಚ್ಚು ಬಂದು ಇವುಗಳನ್ನು ಒಂದು ಸವಿಯುವ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಹಲಸಿನ ಐಸ್ ಕ್ರೀಮ್ ಏನಿದೆ ಅದನ್ನು ಕೂಡ ಸೇವಿಸುವಂತಹ ಒಂದು ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದು ಒಟ್ಟು ಇಲ್ಲಿ ನಡೀತಾ ಇರುವಂತಹ ಒಂದು ಫುಡ್ ಕೋರ್ಟ್ ಏನಿದೆ ಅಥವಾ ಹಲಸು ಹಣ್ಣು ಮೇಳ 2 ದಿನಗಳ ಕಾಲ ನಡೀತಾ ಇದೆ. ಇದರ ಅಂಗವಾಗಿ ಆಯೋಜನೆ ಆಗಿರುವಂಥ ಫುಡ್ ಕೋರ್ಟ್, ಇಲ್ಲಿ ಸಿಗ್ತಾ ಇರುವಂಥ ವೈವಿಧ್ಯಮಯ ಐಟಮ್ಗಳು ಎಲ್ಲವೂ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಸೊ ಜೂನ್ 17 ಮತ್ತು 18 2 ದಿನಗಳ ಕಾಲ ನಡೀತಾ ಇದೆ. 17 ಈಗಾಗಲೇ ಸಂಜೆ ಆಗ್ತಾ ಬಂದಿದೆ. ಸೊ ನಾಳೆ ಇಡೀ ದಿನ ಇದನ್ನು ಒಂದು ಬಂದು ವೀಕ್ಷಿಸಿ ಅಥವಾ ಈ ಒಂದು ವೈವಿಧ್ಯಮಯ ವೆರೈಟಿ ಖಾದ್ಯಗಳನ್ನು ಸವಿಯುವಂಥ ಒಂದು ಅವಕಾಶ ಕೂಡ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಸಮಾಜ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.